ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಶುಚಿಯಾದ ರುಚಿಯಾದ ಅಡುಗೆಗಳನ್ನು ಸವಿಸುವಂಥ ಕಾರ್ಯಕ್ರಮ ಈ ನಮ್ಮ ರುಚಿ. ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಶಕೀಲಾ ಅವರು. ಯಾವೆಲ್ಲ ರುಚಿಕರವಾದಂಥ ಅಡುಗೆಗಳು ನಮಗೆ ಕಾದಿದೆ, ಬನ್ನಿ ನೋಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮಗಿವತ್ತು ಯಾವ ಶುಚಿಯಾದ ಖಾದ್ಯಗಳನ್ನು ನಮಗೆ ಹೇಳ್ಕೊಡ್ತಿದ್ದೀರಿ. ಸೊ ಯೋಗದಲ್ಲಿ ತಾವೇ ಎಕ್ಸ್ಪರ್ಟ್, ಹೌದು. ಅದನ್ನೇ ಕೂಡ ಅಡುಗೆಯಲ್ಲೂ ಕೂಡ ಅಳವಡಿಸ್ತೀರಾ, ಅಂದರೆ ಎಲ್ಲವೂ ಕೂಡ ಪಥ್ಯ ಹೀಗೆಲ್ಲ ಅಂಥೇಳಿ. ನಾನಿವತ್ತು ಒಂದು ಪಾಯಸ ಮಾಡ್ತಿದ್ದೇನೆ. ಹಾಗಾದರೆ ಪಥ್ಯ ಇಲ್ಲ. ಓಕೆ. ಇದು ಸಾಬಕ್ಕಿ, ಬೇಳೆ ಮತ್ತು ಕಡಲೆಬೇಳೆ. ಈ ಮದುವೆಗಳಲ್ಲಿ ಮೊದಲೆಲ್ಲ ಜಾಸ್ತಿಯಾಗಿ ಇದನ್ನೇ ಕಡಿಮೆ ಮಾಡಿದ್ದಾರೆ. ಈಗೆಲ್ಲ ಬೇರೆ ಬೇರೆ ಡಿಶಸ್, ಗೋಧಿದ್ದು ಪಾಯಸ ಎಲ್ಲ ಮಾಡ್ತಾರೆ. ಇದು ಮಾಡ್ತಿದ್ದೇವೆ. ಹಾಗೆ ಮತ್ತೊಂದು ಬಸಳೆದು ಪೋಡಿ. ಓಕೆ. ಸೊ ಒಂದು ಪಾಯಸ, ಒಂದು ಪೋಡಿ. ಸೊ ಏನಾದರೂ ಹಬ್ಬ ಏನಾದರೂ ಇದ್ರೆ ಸಿಂಪಲ್ ಮಾಡಿದ್ದು. ಏನಾದರೂ ಅಂದ್ರೆ ಹತ್ರಕ್ಕೆ ಇನ್ನು ಬರುವಂಥದ್ದು ಹಬ್ಬ ಅಂತ ಹೇಳಿದ್ರೆ ಯುಗಾದಿ. ಸೊ ಅದಕ್ಕೆ ಇದನ್ನು ಮಾಡ್ಕೊಳ್ಬಹುದು. ಹಾಗೆ ಸರಿ, ಹಾಗಾದ್ರೆ ಕಿಚನ್ಗೆ ಹೋಗುವ, ಬನ್ನಿ ಮೇಡಮ್. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಮಗೆ ನಾನು ನೋಡ್ತಾ ಇದ್ರೆ ಎಲ್ಲ ಬೆಲ್ಲ ಎಲ್ಲ ಕಾಣ್ತಾ ಇದೆ. ಹಾಗಾದ್ರೆ ಸ್ವೀಟ್ ನೋಟಿಂದ ಸ್ಟಾರ್ಟ್ ಮಾಡುವ. ಹೇಗೆ, ಏನು ಕೊಡಲಿ ಫಸ್ಟ್ ಈಗ ಒಂದು ಪಾತ್ರೆ ಬೇಕು. ಎಂತ ಸಹ ಕಡಾಯಿ ಆಗುತ್ತಲ್ಲ, ಕಡಾಯಿ ಸಹ ಆಗ್ಬೋದು. ಗ್ಯಾಸ್ ಆನ್ ಮಾಡುದಾ? ಮಾಡಿ. ಈಗ ಫಸ್ಟಿಗೆ ಹಾಲು ಹಾಕ್ತೇನೆ. ಇದ್ರಲ್ಲಿ ಅರ್ಧ ಲೀಟರ್ ಹಾಲು ಉಂಟು. ಗ್ರೀನ್ ನಂದಿನಿ ಅವ್ರದ್ದು ಗ್ರೀನ್ ಪ್ಯಾಕೆಟ್ ಉಂಟಲ್ಲ, ಸ್ವಲ್ಪ ದಪ್ಪ ಇರ್ತದೆ ಹಾಲು. ಪಾಯಸ ಒಳ್ಳೆ ತೆಂಗಿನ ಹಾಲೆಲ್ಲ ತೆಗ್ದಲ್ಲ, ನೀವು ನಂದಿನಿ ಹಾಲು ತಂದೆ. ನಂದಿನಿ ಅವ್ರದ್ದು ಪನ್ನೀರ್ ಇದೆ ಆ್ಯಂಡ್ ಚೀಸ್ ಸೂಪರ್. ಸೊ ಪನ್ನೀರಿಂದ ನೀವು ಬೇರೆ ಬೇರೆ ಈ ಥರ ಡಿಶಸ್, ರೋಟಿ ಅದಕ್ಕೆಲ್ಲ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾನು ಪನ್ನೀರ್ ಮಾಡ್ತಾರೆ ಅಂತ ತಿಳಿಸಿದ್ದೆ. ಮತ್ತೆ ಇದರಿಂದ ಕೂಡ ನಾವಾಗೆ ಪನ್ನೀರ್ ಕೂಡ ತಯಾರಿಸ್ಕೊಳ್ಬೋದು. ಹಾಲಿಂದ ಗಟ್ಟಿ ಇರುತ್ತೆ. ಹೌದು. ಸೊ ನೆಕ್ಸ್ಟ್ ಇನ್ನು ಇದು ಬಿಸಿ ಆಗಲಿ, ಕುದಿಬೇಕು. ಕುದಿ ಬಂದ ಮೇಲೆ ಅದೇನಿದು ಈ ಥರ ಪ್ಯಾಕೆಟ್ ಹಾಲಿಂದ ಮಾಡ್ತೀವಿ. ಯೂಶ್ವಲಿ ನಾವು ತೆಂಗಿನ ಹಾಲಿಂದ ಮಾಡ್ತೀವಿ. ಹೌದು, ಇದು ಆಗ್ತದೆ ಇದರಲ್ಲಿ ಸಹ. ಇದರಲ್ಲೂ ಕೂಡ ಅದೇ ಟೇಸ್ಟ್ ಬರುತ್ತೆ. ಟೇಸ್ಟ್ ಬೆಲ್ಲ ಹಾಕಿ. ಬೆಲ್ಲ ಹಾಕಿನೇ ಮಾಡ್ತಾ ಇರೋದು. ಬೆಲ್ಲ ಹಾಕಿ. ಸೊ ತೆಂಗಿನ ಹಾಲಲ್ಲಿ ಮಾಡುವಾಗ ನಾವು ಯೂಶ್ವಲಿ ಬೆಲ್ಲ ಎಲ್ಲ ಹಾಕಿ ಮಾಡ್ತೀವಿ. ಬಟ್ ಇದರಲ್ಲಿ ಸಕ್ಕರೆ ಹಾಕ್ತಾರೆ. ನಾನು ಇದು ಸಹ ಬೆಲ್ಲ ಹಾಕಿ ಮಾಡೋದು. ಓಕೆ. ಸೊ ಸ್ವಲ್ಪ ಕುದಿತಾ ಬಂತಲ್ಲ? ಬಂತು. ಕುದಿತಾ ಬಂತಲ್ಲ, ಈಗ ಸ್ಲೋ ಮಾಡಿ. ಈಗ ಹೆಸರು ಬೇಳೆ, ಕಡಲೆಬೇಳೆ ಮತ್ತು ಸಾಬಕ್ಕಿ ಬೇಯಿಸಿ ತಂದಿದ್ದೇನೆ. ಇದು ಆಲ್ರೆಡಿ ಬೇಯಿಸಿದ್ದೀನಿ. ಸ್ವಲ್ಪ ಹಾಕ್ತೇನೆ. ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸಿದ್ದೀರಾ? ಹೌದು, ಒಟ್ಟಿಗೆ ಕುಕ್ಕರಲ್ಲಿ ಬೇಯಿಸುದು ಫಸ್ಟಿಗೆ ಎಲ್ಲವನ್ನು. ಮತ್ತೆ ಹಾಲಿಗೆ ಇದನ್ನು ಮಿಕ್ಸ್ ಮಾಡು, ಬೇಗ ಆಗ್ತದೆ. ಇದ್ರೆ ಅದು ತಳ ಹಿಡಿತದಲ್ಲ ಹೆಸರು ಬೇಳೆ. ಸಾಬಕ್ಕಿಯನ್ನು ಡೈರೆಕ್ಟ್ ನೀವು ಇದು ಬೇಯಲಿಕ್ಕೆ ಇಟ್ಟಿದ್ದೀರಾ ಅಥವಾ ನೆನೆಸಿ? ಮತ್ತೆ ಇಲ್ಲ, ಹಾಗೆ ಒಟ್ಟಿಗೆ ಒಟ್ಟಿಗೆ ಹೆಸರುಬೇಳೆ, ಕಡಲೆಬೇಳೆ, ಸಾಬಕ್ಕಿ. ಹೆಸರುಬೇಳೆ, ಕಡಲೆಬೇಳೆ, ಸಾಬಕ್ಕಿ ಬೇಯಿಸುದು ಕುಕ್ಕರಲ್ಲಿ. ಕಡಲೆಬೇಳೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ, ಹೆಸರುಬೇಳೆ ಅದು ಕಡಲೆಬೇಳೆ ಸ್ವಲ್ಪ ಬಾಯಿಗೆ ಸಿಗ್ತದೆ ತಿನ್ನಲಿಕ್ಕೆ, ಸ್ವಲ್ಪ ಒಳ್ಳೆದಾಗ್ತದೆ. ಸರಿ ಬೇಯಲಿಲ್ಲ ಇವತ್ತು, ಅವಸರದಲ್ಲಿ ಇದು ಪಟಾಪಟ ಆಗ್ತದೆ. ಅಂದರೆ ಪ್ರಮಾಣ ನೀವು ಹೇಗೆ ಹಾಕಿದ್ರಿ? ಕಡಲೆಬೇಳೆ ಎಷ್ಟು, ಹೆಸರುಬೇಳೆ ಎಷ್ಟು, ಸಾಬಕ್ಕಿ ಎಷ್ಟು? ಹೆಸರುಬೇಳೆ 1 ಕಪ್ ಹಾಕಿದರೆ, ಕಡಲೆಬೇಳೆ ಒಂದು 1/4 ಕಪ್, ಮತ್ತು ಇದು ಸಾಬಕ್ಕಿ ಅರ್ಧ ಕಪ್. ಓಕೆ. ಸಾಬಕ್ಕಿ ನಾವು ನೆನೆಸಿಟ್ಟು ಡೈರೆಕ್ಟ್ ಇದಕ್ಕೇನೆ ಹಾಕ್ಕೊಳ್ಬೋದಲ್ಲ? ಅದು ಬೇಯಿಸಿದರೆ ಉತ್ತಮನ ಈ ಥರ ಹಾಕ್ಕೊಂಡು ಮಾಡ್ಬೋದಾ? ಇದು ಹಾಕಿ ತುಂಬ ಟೈಮ್ ತಾಗ್ತದೆ ಬೇಯಲಿಕ್ಕೆ. ಹೀಗೆ ಹಾಕಿದರೆ ಅದು ಬೇಯುವುದಿಲ್ಲ ಅಲ್ಲ. ಬೆಲ್ಲ ಹಾಕ್ತೇನೆ, ಒಂದು ಅರ್ಧ ಕಪ್ಪು ಬೆಲ್ಲ. ಓಕೆ. ಯೂಶ್ವಲಿ ಬೆಲ್ಲ ಹಾಕಿದರೆ ಇದು ಉಡಿಯುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದು ಏನಾಗಲ್ವಾ? ಅದಕ್ಕೆ ಕೆಲವು ಬೆಲ್ಲ ಹೊಡಿತದೆ, ಕೆಲವು ಬೆಲ್ಲ ಹಾಕಿದರೆ ನೋಡ್ಕೊಂಡು. ಹುಳಿ ಅಂಶ ಜಾಸ್ತಿ ಇದೆ ಏನಾದರೂ ಅದರಲ್ಲಿ ಇದ್ದರೆ ಹೌದು ಇದಾಗುತ್ತೆ ಅಲ್ಲ. ಇದು ಬೆಲ್ಲದಲ್ಲಿ ನಾವು ಇದೇ ಬೆಲ್ಲದಲ್ಲಿ ಹಾಕಿ ಪಾಯಸ ಮಾಡೋದು. ಇದು ಬೆಲ್ಲ ಹಾಕಿ, ಈ ಬೆಲ್ಲ ಏನಾಗೋದಿಲ್ಲ. ಆದರೆ ಈ ಥರ ಡೈರೆಕ್ಟ್ ಹಾಲಿಂದ ಮಾಡೋದಾದರೆ ಅದನ್ನು ಕೈ ಆಡಿಸ್ತಾ ಇರಬೇಕು ಬಹುಶಃ, ಆವಾಗ ಒಡೆಯೋದಿಲ್ಲ.
ಅದು ಕೆಲವು ಬೆಲ್ಲ ಹೊಡಿತದೆ ಅಂತ ಹೇಳ್ತಾರಪ್ಪ, ನಂಗೆ ಗೊತ್ತಿಲ್ಲ. ನಾನು ಯಾವಾಗ ಸಹ ಹಾಕಲಿಲ್ಲ. ಅದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತೇನೆ. ಇದರಲ್ಲಿ ಎಲ್ಲ ಉಂಟು, ಗೇರು ಬೀಜ. ಇದನ್ನ ಏನು ತುಪ್ಪದಲ್ಲಿ ಹುರಿಬೇಕು ಅಂತದೇನಿಲ್ಲ? ಏನಿಲ್ಲ, ಹುರಿಬೋದು, ಹುರಿದ್ರೆ ಹಾಕ್ಬೋದು. ನಾನು ಹುರಿಯಿಲ್ಲ, ಹಾಗೆ ಹಾಕೋದು. ಬಾಯಲ್ಲಿ ಸಿಗ್ತದಲ್ಲ, ಒಳ್ಳೆದಾಗ್ತದೆ ತಿನ್ನೋದು. ಮತ್ತು ಸ್ವಲ್ಪ ಏಲಕ್ಕಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೇನೆ. ಸೊ ಇದು ಅರ್ಜೆಂಟಿಗೆ ಏನಾದರೂ ಬೇಕು. ಯೂಶ್ವಲಿ ಇದು ಪ್ಯಾಕೆಟ್ ಹಾಲಿಂದ ಮಾಡೋದಾದರೆ ಖೀರ್ ಅಂತ ಮಾಡ್ತಾರೆ. ಆದರೆ ಪಾಯಸ ತಿನ್ನೋದಕ್ಕೆ ಇಷ್ಟ ಇರುತ್ತೆ ಕೆಲವರಿಗೆ. ಸೊ ಈ ಥರ ಮಾಡ್ಕೊಳ್ಬೋದಲ್ಲ? ಹೌದು, ಪಟಾಪಟ್ ಆಗ್ತದೆ. ಅರ್ಜೆಂಟಿಗೆ ಏನಾದರೂ ಮಾಡಲಿಕ್ಕಿದೆ ಇದು. ಅದು ಬರೀ ಇದು ಬೇಳೆಗಳನ್ನು ಬೇಯಿಸೋದು ಮಾತ್ರ ಒಂದು ಕೆಲಸ. ಹೌದು ಹೌದು ಹೌದು. ಸೊ ಈಗ ಆದಷ್ಟಕ್ಕೇ ಇದು ಕುದಿ ಬರ್ತಾ ಇದೆ. ಆ್ಯಕ್ಚುಲಿ ಇದರಿಂದ ಮಾಡಿದರೆ ಇನ್ನೊಂದು ಥರ ಅದು ಸ್ವೀಟ್ನೆಸ್ ಬೇರೆ ಅಲ್ವಾ, ಈ ಹಾಲಿಂದ ಮಾಡಿದರೆ? ಹೌದು ಹೌದು ಹೌದು. ಅದಕ್ಕೆ ತೆಂಗಿನಕಾಯಿ ಹಾಲಲ್ಲಿ ಮಾಡಿದರೆ ಸ್ವಲ್ಪ ಉಪ್ಪು ಹಾಕ್ಲಿಕ್ಕೆ ಆಗ್ತದೆ. ಅದಕ್ಕೆ ಉಪ್ಪು ಹಾಕ್ಲಿಕ್ಕೆ ಆಗ್ತದೆ. ಅದಕ್ಕೆ ಉಪ್ಪು ಹಾಕ್ಲಿಕ್ಕೆ ಆಗೋದಿಲ್ಲ, ಚೂರು ಉಪ್ಪು ಹಾಕ್ತಾರೆ ಅದಕ್ಕೆ. ತೆಂಗಿನಕಾಯಿ ಚಿಟಿಕೆ ಉಪ್ಪು. ಹೌದು, ಚಿಟಿಕೆ ಉಪ್ಪು. ಇದಕ್ಕೆ ಹಾಕೋದಿಲ್ಲ. ಈ ಹಾಲಿಗೆ, ದನದ ಹಾಲಿಗೆ, ನಂದಿನಿ ಹಾಲಿಗೆಲ್ಲ ಹಾಕಲಿಲ್ಲ. ಹಾಲು ಕುದಿ ಬರ್ತಾ 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 ತುಂಬ ತಿಕ್ಕಾಗ್ತಾ ಬರ್ತದೆ. ಹೌದು ಅಲ್ಲ? ಹೌದು. ಆಯ್ತಾ ಇದೀಗ? ಹಾಂ ಆಯಿತು. ಓಕೆ, ಹಾಗಾದರೆ ಗ್ಯಾಸ್ ಆಫ್ ಮಾಡಲಾ? ಹಾಂ ಮಾಡಿ. ಆಫ್ ಮಾಡ್ಕೊಳ್ಳೋಣ. ತಗೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗ್ತದೆ. ಬಿಸಿ ಬಿಸಿಯಾದ ಪಾಯಸ ರೆಡಿ. ಥ್ಯಾಂಕ್ ಯು ಸೋ ಮಚ್. ಪಾಯಸ ತಿನ್ನಬೇಕು ಅಂತ ಏನಾದರೂ ಆಸೆ ಆಗಿದ್ದರೆ ಚಟ್ಪಟ್ಟಾಗಿ ತಯಾರಿಸ್ಬೋದು. ಮನೇಲಿ ಹಾಲಿದ್ರೆ ಸಾಕು, ಅಂದರೆ ಪ್ಯಾಕೆಟ್ ಹಾಲಿದ್ರೆ ಇಮಿಡಿಯೇಟ್ ಆಗಿ ಇದನ್ನು ತಯಾರಿಸ್ಕೊಳ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪಾಯಸ ತಯಾರಿಸುವ ವಿಧಾನ: ಮೊದಲಿಗೆ ಅರ್ಧ ಲೀಟರ್ ಹಾಲನ್ನು ಕುದಿಸಿಕೊಳ್ಳಿ. ಕುದಿ ಬಂದ ನಂತರ ಬೇಯಿಸಿದ ಕಡಲೆಬೇಳೆ, ಹೆಸರುಬೇಳೆ ಹಾಗೂ ಸಾಬಕ್ಕಿಯನ್ನು ಸೇರಿಸಿ ಅರ್ಧ ಕಪ್ ಬೆಲ್ಲ ಹಾಕಿ ಬೇಯಿಸಿ. ಕುದಿ ಬಂದ ನಂತರ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ ಹಾಕಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ರುಚಿಕರವಾದ ಪಾಯಸ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.